ಕದನ ದೂರ ಬಿದ್ದಾನೆ ಗೊಬ್ಬರ ಹಾಂ ಓಲ್ ಶಾಲೆ ಏನ ಖೋಖೋನಾ ಏಪ ಮ್ಯಾಚ್ ಉಂಡಾ ದೂರ ಪೋರ ಮ್ಯಾಚ್ ಮಕ್ಕಳುಗಳು ಉಂಡ ಅಂದತ ಹಾಯ್ ಕೇಶವಣ್ಣ ಎಂಚಲ್ಲರು ಕಾಡೆ ಒಂದು ನಿಮಿಷ ಬರ್ಸ ಬತ್ತಂಡಿ ಜೋರು ವೆಯ್ಟ್ ಸಿಂಪಲ್ ಅಣ್ಣ ಹಾಯ್ ಮಳೆ ಬರ್ತಾ ಇದೆ ಒಂದು ನಿಮಿಷ ಇರಿ ನಾನು ಕೊಡೆಯನ್ನು ಬಿಡಿಸ್ಲಿಲ್ಲ ಮಾರು ಮಳೆ ಬರ್ತಾ ಉಂಟು ನೋಡಿ ಜೋರು ಮೂಲ ಸ್ಥಾನಕ್ಕೂ ಸೇರ್ನ ಪುಡ್ತಾಂಡು ಅನ್ನಲೆ ಜೋರು ಬರ್ಸ ನಿನ್ನ ಹಾಯಿಗೂ ಮಣ್ಣು ಪಾಡಲ್ಲ ಬರ್ಸಾರಂತಲೇ ಬೆಲ್ಲಪೋಲೆ ಮುದ್ದು ಜಾರ್ದು ಬೂರು ಹಚ್ಚಿ ಅಂದೆ ಕೃಷ್ಣಣ್ಣ ಜಾರ್ದು ಬೂರ್ಜಿ ತುಲೆ ಬರ್ಸದ್ಲಿ ಮಳೆ ಲೈವು ಬಸ್ ಬರ್ಪುನ ಪೊರ್ತಾಂಡು ಅಂದೆ ಸಿಂಪಲ್ ಅಣ್ಣ ಬಸ್ಕು ಬೋಪುನಾರ ಇರು ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಇಲ್ಲಿ ಜೋರು ಮಳೆ ಇದೆ ನೀರು ಬೀಳುತ್ತಾ ಇದೆ ಮುಲ್ಪ ತುಂಬು ಓ ದೇವರೇ ಗಾಳಿ ಡ್ಯಾಮ್ ಪೋಯ್ಚಡೆಯ ಕಮೆಂಟ್ ಹಾಕಿ ಮೂರ್ತಿ ಬ್ರದರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ನೋಡಿ ನಮ್ಮ ಯಾರಿವರು ಸಿಂಪಲ್ ಅಣ್ಣ ಸತೀಶ್ ಅಣ್ಣ ಹಾಯ್ ಸತೀಶ್ ಅಣ್ಣ ಮೂರ್ತಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಮೂರ್ತಿ ಯಾರು ಇಲ್ಲಿ ತ್ರಿಮೂರ್ತಿ ಲೈಕ್ ಕೊಟ್ಟದಕ್ಕೆ ಧನ್ಯವಾದಗಳು ವಾತಾವರಣ ಎಷ್ಟು ಚಂದ ಉಂಟು ಮಳೆ ಬಂದು ಪಿರವತ್ತಿ ಶಾಂತಕ್ಕ ಬನ್ನಿ ಗೈಸ್ ಮುದ್ದು ಹೋಗುದನ್ನು ನೋಡಿ ಹೌದು ಗೈಸ್ ಹಾಯ್ ಸಿಂಪಲ್ ಅಣ್ಣ ಅಂತ ಹೇಳ್ತಿದ್ದಾರೆ ನೋಡಿ ಮಳೆ ಬಂದಿದೆ ನಮ್ಮೂರಲ್ಲಿ ಮಳೆ ಇದೆ ನಿಮ್ಮೂರಲ್ಲಿ ಮಳೆ ಇದೆಯಾ ಹಾಯ್ ಸತೀಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಇದು ಯಾರು ಮಾರ ನಾನು ಐ ಆಮ್ ಫ್ರಮ್ ಕಾರ್ಕಳ ಎಂತ ಇದು ಹೆಸರು ಗೌತಮ್ ಅಲ್ಲ ಕಾರ್ಕಳ ಇಂಚಿನ ಭೂತ ರವಂಡ ಸಿಂಪಲ್ ಯಾಕೆ ಮುದ್ದು ಕಾಡಿನೊಳಗೆ ಹೋಗುತ್ತಿದೆಯಾ ಹೋಗಬೇಡ ನಿಮ್ಮಣ್ಣ ಇನ್ನೂ ಇದ್ದಾರೆ ಹೌದಾ
ಹಾಗಾದ್ರೆ ನೀವು ಬೈಕ್ ತಕೊಂಡು ಬನ್ನಿ ಆಯ್ತಾ, ಇಲ್ಲದಿದ್ರೆ ಕಾರ್ ತಕೊಂಡು ಬನ್ನಿ, ಅಣ್ಣನ ಕಾರಲ್ಲಿ ಹೋಗ್ತೀನಿ. ಹೌದಾ? ரவீந்திர ப்ரோ, ரவீந்திர ப்ரோ ஓட போயிரு. రవీంద్ర అన్న ఎస్కేప్ ఆరు పోతే రిందిచ్చి నాచికండరి. హాయ్ సౌమ్య, ఏం చల్లారు? ಐ ಆಮ್ ಫ್ರಮ್ ಇಂಡೋನೇಷ್ಯಾ. ಹೌದಾ, ನೀವು ಇಂಡೋನೇಷ್ಯಾದಲ್ಲಿರುತ್ತಾ? ಮತ್ತೆ ಅಲ್ಲಿದ್ರಲ್ಲ, ಎಲ್ಲಿ ಅಜಕಾರಲ್ಲಿ, ಅಲ್ಲೆಂತ ಭಜನೆ ಮಾಡುತ್ತಾ? ಹಾಲು ಮೊಗಲ್ನ ತಂಗಡಿ ಮೊಗಲು ಕಾಡು ಡಿಪ್ಪು ನೇರ್ನೈ. ಹಾಯ್ ಶ್ರುತಿ ಬಂದ. ಶ್ರುತಿ ಹಾಯ್ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಇಲ್ಲಿ ನೋಡಿ, ನಿಮಗೆ ಕಾಡು ತೋರಿಸ್ತಿದ್ದೇನೆ. ಕಾಡನ್ನು ನೋಡಿ ಆಯಿತಾ. ಕಾಡಿನಲ್ಲಿ ಸೊಪ್ಪು ಸಿಗುತ್ತೆ, ಬೇಕಾದರೆ ಹೇಳಿ. ಎಲ್ಲಿ ಹೋದ್ರಿ? ಮುದ್ದು ಅಂತ ಹೇಳ್ತಿದ್ದಾರೆ. ಗೊಂಗನ ಗೊಂಗೆಲ್ಲ ಬರಲ್ಲ, ನಾನಿದ್ರೆ ಗೊಂಗೆಲ್ಲ ಬರುವುದಿಲ್ಲ ಆಯಿತಾ. ಗೊಂಗನಿಗೆ ಹೆದರಿಕೆ ಉಂಟು. ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅಲ್ಲಿ ಮುದ್ದುವನ್ನು ಬೊಳ್ಳದಲ್ಲಿ ಬಿಡಲಿಕ್ಕೆ ಹೋದದ್ದು ಅಜಕಾರಿಗೆ. ಹೌದಾ? ಶಾಂತಕ್ಕೆ ಎಲ್ಲಿ ಹೋದ್ರು? ಶಾಂತಕ್ಕ ಸೌಮ್ಯ ಶ್ರುತಿ ಬುದ್ಧರ್ಡ್ ಫೇಮಸ್ ಅಂದೆ. ಇದು ದೊಡ್ಡ ಗೊಂಗ. ಯಾರು? ನೀವಲ್ವಾ ಕೃಷ್ಣಣ್ಣ, ನೀವು ದೊಡ್ಡ ಗೊಂಗ. ಸಿರಿ ವಿಲಾಗ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಕೊಟ್ರ? ಧನ್ಯವಾದಗಳು ಲೈಕ್ ಕೊಟ್ಟದ್ದಕ್ಕೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಗುಡ್ ಈವ್ನಿಂಗ್. ಹಾಯ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಸಿರಿ ಅವರು. ಬಾಗುನ್ನಾರಾ? ಹಾಂ, ಬಾಗುನ್. ಹಂಗಂದ್ರೆ ಎಂತ ಅಂದರೆ ಹೇಗಿದ್ದೀರಾ ಅಂತ ಕೇಳಿದ್ದಲ್ಲ. ಹೌದು, ಚೆನ್ನಾಗಿದ್ದೆ. ಸೌಮ್ಯ ತಂಗಿ ಪಲ್ಲೆ ನನ್ನ ಬುಲ್ಪುಜಿ ಅಣ್ಣ ಪ್ಲೀಸ್ ಅಣ್ಣ ಪನ್ನೊಂದುಲ್ಲೇರು ತೂಲೆ ಸಿಂಪಲ್ ಅಣ್ಣ ಪಾಪ ಅರೇನು ತಂಗಿಂದು ಪಲ್ಲೆ. ತಂಗಿ ಅಂತ ಹೇಳಿ ಅವರನ್ನು. ಅವರು ಕೂಗಲ್ಲ, ಅವರು ಒಳ್ಳೆಯ ಹುಡುಗಿ ಆಯಿತಾ, ಒಳ್ಳೆಯ ಹುಡುಗಿ. ನಿಮ್ಮ ಮಂಡಿ ಮೇಲೆ ಹಾಕ್ಬೇಕಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೀರೋ ಅಣ್ಣ ಹಾಯ್, ಹೇಗಿದ್ದೀರಾ? ಇದು ನೀವೇ, ನೀವು ಪಕ್ಕ ನೀವೇ ಆಯಿತಾ. ಬಾಗುನ್ನಾರ ಉನ್ನಾರ ತಿನ್ನಾರ ಜತ್ತ ಅಲ್ಲ, ಬಾಗುನ್ನಾರ ಅಂದರೆ ಹೇಗಿದ್ದೀರಾ ಅಂತ, ತಿನ್ನಾರ ಅಂದರೆ ತಿಂದ್ರ ಅಂತ ಅಲ್ವಾ? ಅಲ್ವಾ ಸಿಸ್? ಇದ್ದೀರಾ ಸಿರಿ? ಸಿರಿ ಸಿಸ್ ಹೇಳಿ, ನಮಗೂ ಕೂಡ ನಿಮ್ಮ ಭಾಷೆ ಕಲಿಸಿಕೊಡಿ ಆಯ್ತು. ಅವನ ಅಜ್ಜಿ ಯಾರವ ಹೀರೋ ಅಣ್ಣ ಅಂತ ಕೇಳ್ತಿದ್ದಾರೆ. ಯಾಕೆ ಹೀರೋ ಅಣ್ಣ ಹೀಗೆ ಮಾಡ್ತೀರಾ? ನಿಮ್ಮ ಮಂಡಿಗೆ ಕೊಡ್ತೇನೆ ನೋಡಿ. ಅವು ಎಡ್ಡೆ ಇಜ್ಜಿ ಪುದರ್ ಅಣ್ಣ ಬನಂದುಲ್ಲೇರು. ಅದೇ ಅವು ಪುದರ್ ಎಡ್ಡೆ ಇಜ್ಜಿಗೆ ಸಿಂಪಲ್ ಅಣ್ಣ ಕೇನುಂಡತ್ತೆ ಒಂಜಿ ಎಡ್ಡೆ ಪುದರ್ದಿಲ್ಲ ನಮ್ಮ ಸೌಮ್ಯಂಗ. ಆ ಥರ ಬೇಡ, ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗುತ್ತ ತಂಗಿ. ಯಾರನ್ನು ಕರ್ಕೊಂಡು ಹೋಗುದು? ಹಂಗೆಲ್ಲ ಎಂತ ಇರೋದಿಲ್ಲ ಆಯಿತಾ. ಹಾಗಾಗಿ ಆರಾಮಾಗಿ ಹೋಗ್ತೇನೆ ನಾನು. ನಿನ್ನ ಮಂಡಿಗೆ ಫಸ್ಟ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ಹಾಗಾದರೆ ನಾನು ಉಲ್ಲಾಸ ಅಣ್ಣ ಅಂತ ಕರಿತೇನೆ, ಓಕೆನಾ? ಹೀರೋ ಅಣ್ಣ ಯಾರೋ ಗೊತ್ತಿಲ್ಲ. ನೆಟ್ಟೆ 10 ಗಂಟೆ ನೈಟ್ ನಡತೊಂದು ಪೋಡು ಇರೆಗ್ ಒಂಜಿ ಚಾಲೆಂಜ್. ಓ ಯಾನ 10 ಗಂಟೆಗೆ ಯಾನು ಒರ್ತೆ ಪೋಯಡುಂಡತೆ ಬಿರೋಸಣ್ಣ ಮನದ ನಿಂಡತೆ ಅನ್ ಪಜೆಡ್ದು ಲಕ್ಕ ಯಾವೆ ಅವೊಂದು ಗ್ಯಾರಂಟಿ ಪಂತ. ಕ್ಯಾಮರಾ ಆಫ್ ಮಾಡು ಮುದ್ದು ಸಿಸ್. ಆಫ್ ಮಾಡಬೇಕಾ? ಐ ಆಮ್ ಗೋಯಿಂಗ್ ಟು ಡ್ಯಾನ್ಸ್ ಗೆಂಚನಿ. ನಿನ್ನ ಕನ್ನಡ ಬರೀ ಅಯ್ಯ ಡಿಲೀಟ್ ಆಂಡಿಗೆ
ಅಯ್ಯೋ ತುಷಾಂತ್ ಸಾರಿ ಡಿಲೀಟ್ ಆಂಡ್ ಸಪೋರ್ಟ್ ಥ್ಯಾಂಕ್ ಯು. ಕಮೆಂಟ್ ಬಿರೋಸ್ ಅಣ್ಣನ ಆಗ್ತಿದ್ದಾರೆ. ಹ್ಞೂ ಆಫ್ ಮಾಡು ಹೇಳಿ ಹಾಂ. ಹೀರೋ ಅಣ್ಣಲ್ಲ ಉಲ್ಲಾಸಣ್ಣ. ತುಷಾಂತ್ ಸಾರಿ ಅವೇ ಅವು ಮಿಸ್ ಆಯ್ನಿ ಉಲ್ಲರ ಕಮೆಂಟ್ ಮಾಡಲಿ. ಸರಿ ಆಫ್ ಮಾಡ್ತೇನೆ, ನೀವು ಹೇಳಿದ ನಂತರ ಮುಗೀತು. ಕ್ಯಾಮರಾ ಆಫ್. ಓಕೆನಾ? ಹಾಂ ಈಗ ಮಾತಾಡಿ ನೋಡು, ಎಷ್ಟು ಬೈತೀರ ಬೈರಿ. ಆಫ್ ಮಾಡಿದೆ, ಮಾತಾಡಿ. ಓ ಏಕೆನಾ ಹುಚ್ಚುಪ್ಪು ಜಾಗ್ರತೆ ಹುಚ್ಚುಲ ಇಜ್ಜಿ ದಾಲ ಇಜ್ಜಿ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಮುದ್ದು ಸಿಸ್, ಈಗಿನ ಜನ ಸರಿ ಇಲ್ಲ. ಓಕೆ ಥ್ಯಾಂಕ್ ಯು, ಗೊತ್ತಾಯಿತು ಉಲ್ಲಾಸಣ್ಣ. ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ ಆಯಿತಾ. ಇದರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿರಲಿಲ್ಲ. ಓಕೆ. ತಂಗಾಳಿಯಿಂದ ನಾನು ತೇಲಿ ಬಂದೆ. ಹೌದಾ? ಲೈಕ್ ಡನ್ ಅಂತ ಜಸ್ಟ್ ಬ್ರದರ್. ಹಾಯ್ ಜಸ್ಟ್ ಬ್ರದರ್. ಎಂಚಲ್ಲರ್ ಹೀರೋ ಅಣ್ಣನೇ? ಹೌದಾ? ಅದೇ ಗೊತ್ತಾಯಿತು ನನಗೆ, ಆಗಲೇ ಗೊತ್ತಾಯ್ತು ಆಯಿತಾ. ಮುದ್ದು ಹುಲಿ ಅಂತ ಹೇಳ್ತಿದ್ದಾರೆ, ಶ್ರೀರಾಮ್ ಅಂತ ಹೇಳ್ತಿದ್ದಾರೆ. ಜೈ ಶ್ರೀರಾಮ್, ಧನ್ಯವಾದಗಳು. 10 ಯಾನು ಹುಚ್ಚುಗೆ ಓ ಅಂಚಾನಾ? ಓಕೆ. ಜೈ ಹನುಮಾನ್, ಜೈ ಗುರುದೇವ್. ಥ್ಯಾಂಕ್ ಯು ಜಸ್ಟ್ ಬ್ರದರ್. ಲೈಕ್ ಎಂಚೊಲ್ಲರು ಚಾಂಡೆ ಆರಾಮ ಅಂದೆ. ಅಮ್ಮ ದೇವ, ಎಲ್ಲಿ ಮನ್ಫಿಶ್ ಬ್ರೋ? ಅವರು ಆಗ ಬಂದಿದ್ದರು, ಇವರ ಹೀರೋ ಅಣ್ಣ ಆಗ ಬಂದಿದ್ದರು ಲೈವ್ಗೆ. ಈಗಿಲ್ಲ, ಅವರು ಬ್ಯುಸಿ ಇರಬೇಕು. ಒಣಸಾಂಡೆ ಒಣಸ್ ಮಧ್ಯಾಹ್ನ ತಂಗಿ ಇತ್ತೆಗೆ ಇಲ್ಲ ಚಾಂಡ್ ಜ್ವರ ಇರೆಗೆ ಜ್ವರನ ಮರ್ದು ಕಂಚಾರ ಜ್ವರಕ್ಕೂ ಮರ್ದು ಕಂದು ಜಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ ಯಾರಿದ್ದೀರಾ? ಮುದ್ದುಲಿ ಏನು ಮಾಡ್ತಿದ್ಯಾ ಅಂದ್ಕೊಂಡೆ. ಮುದ್ದು ಹುಲಿ ಏನು ಮಾಡ್ತಿದ್ದೀಯಾ ಅನ್ನೋದಕ್ಕೆ ಏನು ಹೇಳ್ತಾರೆ ತುಳುವಿನಲ್ಲಿಯಾ? ತುಳುವಿನಲ್ಲಿ ಆದರೆ ದಾದ ಮಲ್ತೊಂದುಲ್ಲರೆಂದಕ್ಕೇನು ಸಾಗರಣ್ಣ ಹಾಯ್. ಓಕೆ ಯಾನು ಪಿದಾಡ್ ವರ್ಕ್ ರಿಪೋರ್ಟ್ ಮಲ್ಪರುಂಡು. ಓಕೆ ತುಷಾಂತ್, ಥ್ಯಾಂಕ್ ಯು. ಹಾಯ್ ಸಾಗರ್ ಅಂತ ತುಷಾಂತ್. ಆನಂದ್ ಅವರೇ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಯ್ ಮುದ್ದು ಸಿಸ್. ಚಾಂಡ ಮುದ್ದು ಸಿಸ್ ಲೈಕ್ ಕೊರಿಯ ಚಾ ತುಜಿ ಪೂಜಾ ಸಿಸ್. ಹಾಯ್ ಈರೆಂಚೊಲ್ಲರ್ ಹ್ಞೂ ಅಂತ ಹೇಳ್ತಿದ್ದಾರೆ. ಅಂಚ ದಾದ ಮಲ್ತೊಂದುಲ್ಲರ್ ಅಂತ ಕೇಳ್ತಾರೆ ಹೀರೋ ಅಣ್ಣ. ಮತ್ತೊಮ್ಮೆ ಹೇಳು. ಏನು ಮಾಡ್ತಿದ್ದಾರೆ ಅಂದರೆ ದಾದೆ ಮಲ್ತೊಂದು ಉಲ್ಲರ್ ಅಂತ ಕೇಳ್ತಾರೆ. ಬೊಕ್ಕ ಬಲೆ ಏಳರಕ್ಕೆ. ಓಕೆ ತುಷಾಂತ್ ಫೈನ್. ಹೌದಾ, ನಾನು ಕೂಡ ಚೆನ್ನಾಗಿದ್ದೇನೆ. ಮತ್ತು ಹೇಳಿ, ಏನು ವಿಶೇಷ? ಇದು ಯಾವ ಭಾಷೆ? ಇದು ನಮ್ಮ ತುಳು ಭಾಷೆ, ಕರಾವಳಿಯ ತುಳು ಭಾಷೆ ಅಂತ. ಸೂಪರ್ ಅಂತ ಹೇಳ್ತಿದ್ದಾರೆ ಚಂದ್ರಶೇಖರಪ್ಪ ಅವರೇ. ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ.
ಸೂಪರ್ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಓಕೆ ಬ್ರೋ ಅಂತ ಹೇಳ್ತಿದ್ದಾರೆ. ಓಕೆ ಬ್ರೋನಾ? ಯಪ್ಪ ಇದು ಎಂತ ಮಾರ್ರೆ, ನೀವು ಕರ್ನಾಟಕದವರು? ಹೌದು, ನಾವು ಕರ್ನಾಟಕದವರು. ಗುಡ್ ಈವ್ನಿಂಗ್ ಸಿಸ್ಟರ್, ನಿಮಗೂ ಕೂಡ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ದಾದ ಮಲ್ತೊಂದುಲ್ಲರ್ ಇದನ್ನ ಇದೇ ನಮ್ಮದೂಲಿ ಹಾಂ ಅಂತ ಅಂದು ಕರೆಕ್ಟ್ ಬಂಡರು. ಹೀರೋ ಅಣ್ಣ ಕರೆಕ್ಟ್ ಆಯಿತಾ? ಕರೆಕ್ಟ್ ಹೇಳಿದ್ರಿ. ಅಂದರೆ ಏನು ಮಾಡ್ತೀರಿ ಅಂದರೆ ಹಾಗೆ ಅರ್ಥ ಬರ್ತದೆ ಆಯಿತಾ. ದಾದ ಮಲ್ತೊಂದುಲ್ಲರಿಂದ ಮತ್ತು ಹೇಗಿದ್ದೀರಾ ಅಂದರೆ ಎಂಚೊಲ್ಲರ್ ಹೀಗೆಲ್ಲ ಬರ್ತದೆ. ಥ್ಯಾಂಕ್ ಯು ತುಷಾಂತ್. ಲೈಕ್ ಅಂತ ಪೂಜೆ ಸಿಸ್. ಅರೆಗ್ ತುಳು ಗೊತ್ತುಂಡು ಮಾರ್ರೆ ಅಂದ. ತುಳು ಗೊತ್ತುಂಡ ಪಕಾರ್ದ ಹೀಗೆ ನಾನು ನಾಟಕ ಏನು ಮಾಡ್ತೀಯ ಅಂದರೆ ದಾದ ಮಲ್ತೊಂದುಲ್ಲಾರಂದು ಪಂಡ ದಾದ ಈತ ಎಂಕ್ ಸಾರಿ ನನಗೆ ಕೇಳೋದಾದರೆ ನೀವು ಏನ ಮಲ್ತೊಂದುಲ್ಲ ಎಂದು ಹಾಗೆ ಬರ್ತದೆ. ತುಳು ಭಾಷೆ ಯಾರು ಕಂಡು ಹಿಡಿದರು? ಎಂತ ಕ್ವಶನ್ ಕೇಳ್ತೀರ? ಅದು ಗೊತ್ತಿಲ್ಲ. ಈಗ ನನಗೆ ಬೈತೀರ ಅಂತಮ್ಮ. ತುಳು ಭಾಷೆಯನ್ನು ಕಂಡು ಹಿಡಿದವರು ಯಾರು? ಕರಾವಳಿಯ ಜನನೇ ಇರ್ಬೋದು ಯಾರಾದರೂ ಅಲ್ವಾ? ಬ್ರೋ ನನಗೆ ಬರಲ್ಲ, ಸ್ವಲ್ಪ ಕಲಿತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೌದು, ಅವರಿಗೆ ತುಳು ಗೊತ್ತಿಲ್ಲ ನನ್ನ ಪ್ರಕಾರ. ನಾನು ಅವರ ಲೈವಿಗೆ ಹೋಗ್ತಿದ್ದೆ. ಈಗ ಅವ್ರ ಲೈವ್ ಕೂಡ ಇಲ್ಲ, ಎಂತ ಕೂಡ ಇಲ್ಲ ಅಲ್ಲ, ಹಾಗಾಗಿ ತುಳು ಭಾಷೆ ಓಬಿರಾಯನ ಕಾಲದಿಂದ ಬಂದದ್ದು. ಹೌದಾ? ಊಟ ಆಯಿತಾ? ಮೀನಿಂಗಿನ್ ಊಟ ಆಯಿತಾ ಅಂದರೆ ಒಣಸಾಂಡ ಅಂತ. ಊಟ ಆಯಿತಾ ಅಂತ ಕೇಳಿದರೆ ಒಣಸಾಂಡ ಅಂತ ಕೇಳ್ತಾರೆ. ಆನಂದವರೇ ಲೈವ್ ಮಾಡ್ತೀನಿ ಮುದ್ದುಲಿ, ನೀನೇ ಬರಲ್ಲ. ಯಾವುದು ಐಡಿಯಲ್ಲಿ? ಇದೇ ಐಡಿಯಲ್ಲಿಯಾ? ನನಗೊಂದು ವಿಡಿಯೋ ಕಮೆಂಟ್ ಹಾಕಿರಿ. ಹೀರೋ ಅಣ್ಣ. ಮುದ್ದು ಸಿಸ್ ದಾದಾಂಡ ಅಂದರೆ ಏನು? ದಾದಾಂಡ ಅಂದರೆ ಏನಾಯ್ತಂತ, ಏನಾಯಿತು ಹಾಗೆ ಕೇಳ್ತಾರೆ. ಒಣಸು ಆಂಡ, ಒಣಸಾಂಡ, ಒಣ್ಣತ್ತು ಒಣಸಾಂಡ. ಹ್ಞೂ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಒಣಸಾಂಡ ಅಂತ ಕೇಳ್ತಾರೆ. ಇನ್ನೇನಾದರೂ ಕೇಳಲಿಕ್ಕಿದ್ರೆ ಕೇಳಿ ತುಳುವಲ್ಲಿ. ನಂಗೆ ಗೊತ್ತಿದ್ದದ್ದು ಹೇಳಿಕೊಡ್ತೇನೆ ನಿಮಗೆ. ನಾಳೆ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಎಲ್ಲರೂ ಬಂದ್ರಿ. ತುಳುವಿನಲ್ಲಿ ನಾವು ಮಾತಾಡುವ, ಯಾವ ರೀತಿ ಮಾತಾಡ್ಬೋದು. ನೈಸ್ ಥ್ಯಾಂಕ್ ಯು ಪೂಜಸ್.
ಆಂಡಬೇಲೆ ಎಲ್ಲ ಹೋದ್ರಾ? ಯಾರು ಇಲ್ವಾ? ಇದ್ರೆ ಕಮೆಂಟ್ ಹಾಕಿ. ಎಲ್ಲಿದ್ದೀಯಾ ಅನ್ನೋದಕ್ಕೆ ಓಲುಲ್ಲಾರು. ಎಲ್ಲಿದ್ದೀಯಾ ಅಂದರೆ ಓಲುಲ್ಲಾರು ಅಂತ, ಪೊಲ್ಲಾರು ಹಾಗೆ ಕೇಳ್ತಾರೆ. ಸರಿ ಇರೋಣ, ಯಾರೂ ಇಲ್ಲಲ್ಲ. ಇದರ ಬಗ್ಗೆ ನಾಳಿನ ಲೈವಲ್ಲಿ ಹೇಳ್ತೇನೆ ಆಯಿತಾ? ಹಾಂ, ನಾಳಿನ ಲೈವಲ್ಲಿ ತುಳುವಿನ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಎಲ್ಲರೂ ಬನ್ನಿ, ಓಕೆನಾ? ಪೂಜೆ ಸಿಸ್ ಥ್ಯಾಂಕ್ ಯು, ಹೀರೋ ಅಣ್ಣ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಆಯಿತಾ? ನಾಳೆ ಸಿಗ್ತೀನಿ, ಬಾಯ್ ಬಾಯ್.